ಸಂತ ಅಲೋಶಿಯಸ್ ಕ್ಯಾಂಪಸ್ನಲ್ಲಿ ಸಮೋಸ ಮಾರಿ ಜೀವನ ಸಾಗಿಸುತ್ತಿದ್ದ ಸಮೋಸ ಅಜ್ಜ ನಿಧನರಾಗಿದ್ದಾರೆ. ಸಮೋಸ ಅಜ್ಜನೊಂದಿಗಿನ ನೆನಪು ಒಡನಾಟವನ್ನು ಸ್ಮರಿಸುತ್ತಿದ್ದೆ ಕರಾವಳಿ ಜನತೆ. ಬಿಸಿ ಬಿಸಿ ಸಮೋಸ ಮಾರಿ ಹಸಿವು ನೀಗಿಸುತ್ತಿದ್ದ ಸಮೋಸ ಅಜ್ಜ ಇನ್ನು ನೆನಪು ಮಾತ್ರ. ಹೌದು, ಅಲೋಶಿಯಸ್ ಕ್ಯಾಂಪಸ್ನಲ್ಲಿ ಓದಿರುವ ಮಕ್ಕಳಿಗೆ ಇವರ ಪರಿಚಯ ಇದ್ದೇ ಇರುತ್ತೆ. ಯಾಕಂದ್ರೆ ಕಳೆದ 40 ವರ್ಷಗಳ ಹಿಂದೆ ಜೀವನೋಪಾಯಕ್ಕೆ ಉತ್ತರ ಕರ್ನಾಟಕದಿಂದ ಬಂದು ನಗರದ ಸಂತ ಅಲೋಶಿಯಸ್ ಕಾಲೇಜು ಕ್ಯಾಂಪಸ್ನಲ್ಲಿ ಸಮೋಸ ಮಾರುತ್ತಾ ಜೀವನ ಸಾಗಿಸುತ್ತಿದ್ದ ಬಾದಾಮಿ ಮೂಲದ ಮಧುಕೇಶ್ವರ ಮಲ್ಲಿಕಾರ್ಜುನ ಮುಡಿಯಪ್ಪ ಮಳಗೀರವರು ಮಕ್ಕಳ ಪಾಲಿನ ಸಮೋಸ ಅಜ್ಜ ಎಂದೇ ಖ್ಯಾತಿ ಪಡೆದಿದ್ರು. ವಯಸ್ಸು 84 ಆದರೂ ಇವರ ವೃತ್ತಿಗೆ ನಿವೃತ್ತಿ ಕೊಡದೆ ನಿತ್ಯವೂ ತನ್ನ ಕಾಯಕ ನಡೆಸುತ್ತಿದ್ರು. ನಗುಮುಖದೊಂದಿಗೆ ಬಿಸಿ ಬಿಸಿ ಸಮೋಸ ಕೊಡುತ್ತಿದ್ದ ಕಾರಣಕ್ಕೆ ಬಹುಬೇಗನೆ ವಿದ್ಯಾರ್ಥಿಗಳನ್ನ ಆಕರ್ಷಿಸಿದ್ರು. ದಿನವೂ ಮಧ್ಯಾಹ್ನ ಸಂಜೆ ಅಲೋಶಿಯಸ್ ಕಾಲೇಜು ಆವರಣದಲ್ಲಿ ತಿಂಡಿಗಳನ್ನ ಮಾರುತ್ತಿದ್ದರಿಂದ ಮಕ್ಕಳಿಗೆ ನೆಚ್ಚಿನ ತಾತನೂ ಆಗಿದ್ರು. ಪತ್ನಿಯೊಂದಿಗೆ ಮಂಗಳೂರಿನ ಕಾವೂರಿನಲ್ಲಿ ನೆಲೆಸಿದ್ದ ಸಮೋಸ ಅಜ್ಜ ವಯೋಸಹಜ ಅಸೌಖ್ಯದಿಂದ ನಿಧನರಾಗಿದ್ದಾರೆ. ನಾನು ಈ ಕಾಲೇಜಿಗೆ ಸೇರಿ ಇವತ್ತಿಗೆ 34 ವರ್ಷ ಆಗ್ತಾ ಇದೆ. ಮೊದಲು 1-2 ವರ್ಷ ಸಮೋಸ ಅಜ್ಜ ಎಂಬ ಈ ವ್ಯಕ್ತಿಯನ್ನು ನಾನು ದೂರದಿಂದ ಗಮನಿಸ್ತಾ ಇದ್ದೆ. ನಮ್ಮ ಕ್ಯಾಂಪಸ್ಸಿನ ಒಳಗಡೆ ದಿನಾಲು ಬೆಳಿಗ್ಗೆ ತಮ್ಮ ಸಮೋಸದ ಚೀಲವನ್ನು ಇಟ್ಕೊಂಡು ಎಲ್ಲ ಮಕ್ಕಳಿಗೆ ಸಂತೋಷದಿಂದ ನಗನಗುತ್ತಾ ತಮ್ಮ ಸಮೋಸಗಳನ್ನು ಮಾರಿ ಖುಷಿ ಕೊಡ್ತಾಯಿದ್ರು. ಮಕ್ಕಳಿಗೆ ಕೂಡ ಅದನ್ನು ಸವಿಯುವುದು ಎಂದರೆ ತುಂಬ ಖುಷಿ. ಅದ ನಂತರ ನಾನು ಅವರಿಗೆ ನನ್ನ ಕ್ಯಾಂಪಸ್ಸಲ್ಲಿ ಹೋಗ್ತಾ ಬರ್ತಾ ಅವರನ್ನು ವಿಶ್ ಮಾಡಲಿಕ್ಕೆಲ್ಲ ಶುರು ಮಾಡಿದೆ. ಮಾತುಕತೆ ಬೆಳೆಯಿತು. ತುಂಬ ಆತ್ಮೀಯ ಮನುಷ್ಯ. ಇಳಿ ವಯಸ್ಸಿನಲ್ಲಿಯೂ ಕೂಡ ತುಂಬ ಲವಲವಿಕೆಯಿಂದ ತನ್ನ ಕೊಡೆಯ ಕೆಳಗಡೆ ನಿಂತು ಎಲ್ಲ ಮಕ್ಕಳನ್ನು ಹತ್ತಿರ ತಂದು ಅವರಿಗೆ ಸಂತೋಷದಿಂದ ಮಾತಾಡಿಸ್ತಾ ಅವರಿಗೆ ತನ್ನ ತಿನಿಸನ್ನು ಕೊಡುವಂಥ ಒಂದು ಪರಿಯನ್ನು ನೋಡೋದು ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಅದಕ್ಕೆ ಕಾರಣ ಈ ಸಂಸ್ಥೆಯ ಫಾದರ್ಸ್ಗಳು, ಜೆಸ್ವಿಟ್ಸ್ಗಳು. ಅವರಿಗೆ ಸಂತೋಷದಿಂದ ತಮ್ಮ ಕ್ಯಾಂಪಸ್ಸಲ್ಲಿ ತನ್ನ ಕೆಲಸವನ್ನು ಮಾಡಲು, ತಮ್ಮ ಸಮೋಸಗಳನ್ನು ಮಾರಲು, ಅದರೊಟ್ಟಿಗೆ ಬೇರೆ ತಿಂಡಿ ತಿನಿಸುಗಳು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದರಿಂದ ಅವರು ಎಷ್ಟು ಸತತ 40ಕ್ಕಿಂತ ಜಾಸ್ತಿ ವರ್ಷಗಳಲ್ಲಿ ಅವರು ದುಡಿದ ಈ ಹಣದಲ್ಲಿ ತಮ್ಮ ಮಕ್ಕಳನ್ನು ಎಲ್ಲರನ್ನೂ ಕೂಡ ಒಂದು ಒಳ್ಳೆಯ ಹಂತಕ್ಕೆ ತಂದು ಅವರಿಗೆ ಕೆಲವು ಪ್ರೊಫೆಷನಲ್ ಹಾಗೂ ಒಳ್ಳೆಯ ಡಿಗ್ರಿಗಳ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅವರೆಲ್ಲರೂ ತಮ್ಮ ಕಾಲ ಮೇಲೆ ನಿಂತು ಒಳ್ಳೆಯ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರ ದುಡಿಮೆ, ಅವರ ಹಾರ್ಡ್ ವರ್ಕ್ ಮತ್ತು ಅವರ ಒಂದು ನಗು ಮೊಗ ಹಾಗೂ ಜೀವನ ಪ್ರೀತಿ, ಇದರಿಂದ ಮಾತ್ರ ಇದು ಸಾಧ್ಯ ಆಗಿದೆ ಅಂತ ನನಗೆ ಅನಿಸ್ತದೆ. ನಮ್ಮೊಂದಿಗೆ ಇರ್ತಾರೆ, ನಮಗೆ ಗೊತ್ತಿದೆ. ಬಟ್ ಈ ಅವರ ಜೀವನ ಪ್ರೀತಿ ಮತ್ತು ಅವನ ಮೌಲ್ಯಗಳು, ಜೀವಿಸಿದ್ದ ಮೌಲ್ಯಗಳು ಏನಿವೆ, ಅದು ನಮಗೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಮೋಸ ಜೊತೆಗೆ ಚಿಕ್ಕಿ, ನೆಲಗಡಲೆ, ಜಿಲೇಬಿ, ಬರ್ಫಿಗಳನ್ನ ಮಾರುತ್ತಿದ್ರು. ತನ್ನ ಮಕ್ಕಳು ಕಂಪನಿ ಉದ್ಯೋಗದಲ್ಲಿದ್ದರೂ ತಾನು ನಡೆದು ಬಂದ ಹಾದಿಯನ್ನ ಮರೆಯದೆ ತನ್ನ ಕಾಯಕವನ್ನು ಕೊನೆಯ ಉಸಿರಿನವರೆಗೂ ನಡೆಸುತ್ತಾ ಬಂದ ಸಮೋಸ ಅಜ್ಜನ ನಿಧನ ಎಲ್ಲ ಮಕ್ಕಳಿಗೆ ನೋವು ತಂದಿದೆ. ಗಾಂಧಿ ಟೋಪಿ, ಕನ್ನಡಕ, ಬಿಳಿ ಚುಪ್ಪ ಮತ್ತು ಬಿಳಿ ಕಚ್ಚೆ, ಹಣೆಗೊಂದು ನಾಮ ಇವರ ಟ್ರೇಡ್ ಮಾರ್ಕ್. ಈ ಧಿರಿಸಿನಲ್ಲಿ ಅಪ್ಪಟ ಗಾಂಧಿವಾದಿಯಂತೆ ಕಾಣುತ್ತಿದ್ರು. ಇವರಲ್ಲಿ ಅಣ್ಣಾ ಹಜಾರೆಯವರ ಆಕರ್ಷಣೆ ಇತ್ತು. ಬುಧವಾರ ಅವರ ನಿಧನದ ಸುದ್ದಿ ಕರಾವಳಿ ಪಟ್ಟಣವನ್ನ ತಲುಪುತ್ತಿದ್ದಂತೆ ಮಂಗಳೂರಿನವರು ಈ ವೃದ್ಧನೊಂದಿಗಿನ ಸಂಬಂಧಗಳನ್ನು ನೆನಪಿಸಿಕೊಳ್ಳುವುದರೊಂದಿಗೆ ವಿವಿಧ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಸಂತಾಪ ದಟ್ಟವಾಗಿ ಮತ್ತು ವೇಗವಾಗಿ ಸುರಿಯಿತು. ಸಮೋಸ ಅಜ್ಜ ಅವರನ್ನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೇನೆ. ಯಾಕೆಂದರೆ ನನ್ನ ಮಗ ಇಲ್ಲಿ ಪ್ರೈಮರಿಯಿಂದ ಕಲಿತಾ ಇದ್ದ, ಆವಾಗದಿಂದಲೂ ನಾನು ನೋಡ್ತಾ ಇದ್ದೇನೆ. ಹಾಗೆ ಅವರ ಸಮೋಸಗಳನ್ನು ಕೂಡ ನಾವು ತುಂಬ ತಗೊಂಡಿದ್ದೇವೆ.
ಈಗ ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ನಿಜವಾಗ್ಲೂ ದುಃಖ ಆಗ್ತಾ ಇದೆ. ಅವರ ಸಮೋಸವನ್ನು ಖಂಡಿತವಾಗಿಯೂ ಎಲ್ಲರೂ ಮಿಸ್ ಮಾಡ್ಕೊಳ್ತಾರೆ ಕ್ಯಾಂಪಸ್ಸಲ್ಲಿ ಅಂತ ತಿಳ್ಕೊಂಡಿದ್ದೇನೆ. ಹಾಗೆ ಸಂತ ಎಲೋಷಿಯಸ್ ಕಾಲೇಜಿನ ಪರವಾಗಿ ನಾನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಅವರಲ್ಲಿ ನಾನು ಕಂಡುಕೊಂಡಂತಹ ಒಂದು ವಿಶೇಷ ಗುಣ ಅಂದರೆ ಪರರದು ಪರರಿಗೆ, ತನ್ನದು ತನಗೆಂಬಂಥ ಒಂದು ಶ್ರೇಷ್ಠ ಗುಣ. ಒಂದಿನ ಅವರಿಗೆ ಒಂದು ಪರ್ಸ್ ಸಿಕ್ಕಿತ್ತು. ಆ ಪರ್ಸನ್ನು ಅವರು ರೇಡಿಯೋ ಸಾರಂಗಿಗೆ ತಂದು ಕೊಟ್ಟರು. ಅದು ನಾನು ಹೇಳಿದೆ, ಅಜ್ಜ ಯಾಕೆ ರಿಟರ್ನ್ ಮಾಡಿದ್ರಿ ಅಂತ ಕೇಳುವಾಗ, ಅದು ಪರರ ದುಡ್ಡು, ಕಷ್ಟಪಟ್ಟು ದುಡಿದ ದುಡ್ಡು, ಅವರಿಗೆ ಸೇರಬೇಕಂತ ಅಂಥವರನ್ನು ಐಡೆಂಟಿಫೈ ಮಾಡಲಿಕ್ಕೆ ಅವರಿಗೆ ಬೇರೆ ಯಾವುದೂ ದಾರಿ ಕಾಣದೆ ಅಲ್ಲಿ ತಂದು ಕೊಟ್ಟುವಾಗ ಅದು ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತು. ಮತ್ತು ತಾನು ತನ್ನ ಜೀವನದಲ್ಲಿ ಯಾವತ್ತು ದುಡಿದು ತಿಂತೇನೆ, ತನ್ನ ಕುಟುಂಬವನ್ನು ಸಾಕಿದ್ದೇನೆ, ಇಷ್ಟಂತಕ್ಕೆ ಬೆಳೆಸಿದ್ದೇನೆ ಎಂಬಂಥ ನೆಮ್ಮದಿ ಅವರಲ್ಲಿತ್ತು. ಸಮೋಸಜ್ಜ ನಮ್ಮ ಮೂಲ ಏಪಲ್ 5 ರೂಪಾಯಿಗೆ ಸಮೋಸ ಮಾರು ನಿಂತೇರು. ಆರ್ನ ಸಮೋಸ ಪೂರಕ್ಲೆಗ್ಲ ಖುಷಿ ಇತ್ತಂಡೆ. ಮದಿತ್ತೆ ಯಾರು ಕೋಡೆ ತೀರಿಯರು నాకు ಮಸ್ತ್ ಬೇಜಾರವನುಂಡು. ಆರ್ನ ಸಮೋಸ ಏಪಲ್ಲ ತಿನ್ನೊಂದಿತ್ತ ನಮ್ಮ ಪೂರ. ಆರ್ನ ಮಸ್ತ್ ಮಲ್ಲ ಫ್ಯಾನ್ ಪಿದೈ ಇದ್ದು ಪೂರ ಬರೊಂದಿತ್ತೇರು. ಆರ್ನ ಸಮೋಸ ಪೂರ ತಿನ್ನೇರು. ಎಡ್ಡೆ ಮನುಷ್ಯ ದಿತ್ತೇರು. ಆರು ನಮಗೆ 5 ರೂಪಾಯಿ ಸಮೋಸ ಕೊರಂದಿತ್ತೇರು. ಆ ಕ್ಯಾಂಟೀನ್ 10 ರೂಪಾಯಿ 15 ರೂಪಾಯಿ ಅಂಚೆ ಇತ್ತಿಲ್ಲ. ಸಮೋಸಜ್ಜ ಮಾತ್ರ 5 ರೂಪಾಯಿ ಕೊರಂದಿತ್ತೇರು. ಪೂರ ಜನರೆಲ್ಲ ಎಕ್ಸಾಮ್ ಪುನಃ ದಾದಲ ಇತ್ತುಂಡ 5 ರೂಪಾಯಿ ನಮ್ಮ ದೆತ್ತೊಂದಿತ್ತ ಮಾತ್ರ ಇತ್ಯಾರಿದ್ದೇರು ಇತ್ಯಾರಿದ್ದೇರು. ಐಕ್ ನಮ್ಮ ಬಾರಿ ಬೇಜಾರಡುಲ್ಲ. ನಾವು ವಿದ್ಯಾರ್ಥಿಗಳಾಗಿರುವಂಥ ಸಂದರ್ಭದಲ್ಲಿ ಇದೇ ಶಾಲೆಯಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಾವಿಲ್ಲಿ ಕಲಿತಿರುವಾಗದಿಂದ ಸಮೋಸ ಅಜ್ಜವರು ಇದೇ ಸ್ಥಳದಲ್ಲಿ ಎಲ್ಲರಿಗೆ ಸಮೋಸ ಮತ್ತು ಬೇರೆ ಬೇರೆ ಮಿಠಾಯಿಗಳನ್ನು ಮಾರುವಂತಹ ಒಂದು ಉದ್ಯೋಗವನ್ನು ಮಾಡಿಕೊಂಡಿದ್ದರು. ಸುಮಾರು 40 ವರ್ಷಗಳು ನಾವು ಅವರನ್ನು ನೋಡಿ ಪರಿಚಯ ಇದೆ. ವಿಶೇಷವಾಗಿ ಇವರಿಂದ ನಾವು ಕಲಿಬೇಕಾದಂಥ ಒಂದು ಸದ್ಗುಣ ಏನಂತ ಹೇಳಿದರೆ, ಒಂದು ಸಣ್ಣ ಕೆಲಸ ಮಾಡೋದಾಗಿದ್ದರೂ ಕೂಡ ಅದನ್ನು ಹೇಗೆ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡಬಹುದು ಅನ್ನುವಂಥದ್ದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ತಾನು ಮಾರುವಂತಹ ಒಂದು ಸಮೋಸದ ಒಂದು ಸಣ್ಣ ವ್ಯಾಪಾರ ಆಗಿದ್ದರೂ ಕೂಡ ಬಹುಪಾಲು ಇವತ್ತು ಮಂಗಳೂರಿನ ಯಾವುದೇ ಒಬ್ಬ ನಾಗರಿಕರನ್ನ ಕೇಳಿದರೆ ಇವರ ಪರಿಚಯ ಇದೆ. ಸೇಂಟ್ ಅಲೋಷಿಯಸ್ ಶಾಲೆಯ ವಿದ್ಯಾರ್ಥಿಗಳು ವಿಶೇಷವಾಗಿ ಊಟದ ಸಮಯದಲ್ಲಿ ಅವರ ಸುತ್ತಲೂ ಗುಂಪುಗೂಡುತ್ತಿದ್ರು. ಶಾಲೆಯ ಆಡಳಿತ ಮಂಡಳಿಯು ಇವರನ್ನ ಸನ್ಮಾನಿಸಿತ್ತು. ಅವರ ಶಿಸ್ತಿನ ಬದುಕು, ವ್ಯಾಪಾರದ ಮೇಲಿನ ಪ್ರೀತಿಯನ್ನ ಮಂಗಳೂರಿನ ಜನತೆ ನೆನಪಿಸಿಕೊಳ್ತಾರೆ.